ಇವತ್ತು ಇಂಡಿಯಾದಲ್ಲಿರುವ ಎಲ್ಲರ ಕಣ್ಣು ಕರ್ನಾಟಕ ಮೇಲಿದೆ. ಕಾರಣ ಇದೊಂದು ಭಾಳ ಇಂಪಾರ್ಟೆಂಟ್ ಎಲೆಕ್ಷನ್, ಅದು ಅವರು ಭಾಳ ಇಂಪಾರ್ಟೆಂಟ್ ಟೈಮ್ನಲ್ಲಿ ಎಲೆಕ್ಷನ್ ಆಗ್ತಾಯಿದೆ. ಈ ಎಲೆಕ್ಷನ್ ಆದಮೇಲೆ ನಮಗೆ ನೆಕ್ಸ್ಟ್ ರಾಜಸ್ಥಾನ್ ಆಗ್ತದೆ, ಮಧ್ಯಪ್ರದೇಶ ಆಗ್ತದೆ, ನಾರ್ತ್ ಈಸ್ಟ್ನಲ್ಲಿ ಒಂದು ಎಲೆಕ್ಷನ್ ಬಾಕಿ ಇದೆ. ಅದಾದ ಮೇಲೆ ಸೀದಾ ನಾವು 2024 ಲೋಕಸಭಾ ಎಲೆಕ್ಷನ್ ಹೋಗ್ತೀವಿ. ಲೋಕಸಭಾ ಎಲೆಕ್ಷನ್ಗೆ ಮುಂಚೆ ಇದೆಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ದೇಶದಲ್ಲಿ ಆಗುವ ಎಲೆಕ್ಷನ್. ಕಾಂಗ್ರೆಸ್ ಅವರು ಎಲ್ಲ ಕಡೆಯಲ್ಲಿ ಕೂಡ ಮನೆ ಕಳಿಸಿದ್ದಾರೆ, ನಾರ್ತ್ ಈಸ್ಟ್ನಲ್ಲಿ ಕಳಿಸಿದ್ದಾರೆ. ಒಂದು ಕಡೆಯಲ್ಲಿ ತಾವು ನೋಡುವಾಗ ನಾರ್ತ್ ಈಸ್ಟ್ನಲ್ಲಿ ಇಡೀ ನಾರ್ತ್ ಈಸ್ಟ್ ಕಾಂಗ್ರೆಸ್ ಕೈನಲ್ಲಿತ್ತು, 12 MP ಕಾಂಗ್ರೆಸ್ ಕೈನಲ್ಲಿತ್ತು. ಇವತ್ತು ಒಂದು ನಾರ್ತ್ ಈಸ್ಟ್ ಸ್ಟೇಟ್ ಕಾಂಗ್ರೆಸ್ ಕೈನಿಲ್ಲ, 12 MP ಕೂಡ ನಮ್ಮ ಕೈನಲ್ಲಿದೆ. ಕಂಪ್ಲೀಟ್ ನಾರ್ತ್ ನಮ್ಮ ಕಡೆ ಬರ್ತಾ ಇದ್ದಾರೆ. ರಾಜಸ್ಥಾನ್ ಎಲೆಕ್ಷನ್ನಲ್ಲಿ ನಾವು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅಲ್ಲಿ ಗೆಲ್ತೀವಿ, ಮಧ್ಯಪ್ರದೇಶನಲ್ಲಿ ಪುನಃ ಗೆಲ್ತೀವಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅವರು ಒಂದು 3 ಜನ ಸೇರಿ ಆಡಳಿತ ಮಾಡಿದ್ದಾರೆ, ಅದು ಇವತ್ತು ನಮ್ಮ ಕೈನಲ್ಲಿದೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಏನೋ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ನನಗೆ ಬೇಡ, ಕಾಂಗ್ರೆಸ್ ಅವರು ಸರಿಯಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಒಂದು ಸೌಂಡ್ ಕೊಡ್ತಾ ಇದ್ದಾರೆ, ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ, ಚೇರ್ಗೆ ನಾವು ಜಗಳ ಮಾಡ್ತಾ ಇದ್ದೀವಿ, ನಾವು ಗೆದ್ದುಬಿಟ್ಟಿದ್ದೀವಿ, ನಾವು ಅಲೋಕೇಶನ್ ಮಾಡಿದ್ದೀವಿ, ಇವರೇ CM, ಇವರೇ HM ಆ ಥರ ಮಾತಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ಎಲೆಕ್ಷನ್ನಲ್ಲಿ, ಒಂದು ಇಂಪಾರ್ಟೆಂಟ್ ಕ್ಷೇತ್ರ ಪುತ್ತೂರಿನಲ್ಲಿ ನಾವು ಒಂದು ಒಳ್ಳೆಯ ಕ್ಯಾಂಡಿಡೇಟ್ ನಮ್ಮ ಆಶಾ ತಿಮ್ಮಪ್ಪ ಅಕ್ಕ ಅವರು 30,000ಕ್ಕೆ ಹೆಚ್ಚು ಮತದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ವಿ. ಇವತ್ತು ವಿಟ್ಲದಲ್ಲಿ ಆಗಿರುವ ಇಂದ ರೋಡ್ ಶೋ, ಆಮೇಲೆ ಇಲ್ಲಿ ಆಗಿರುವ ಕಾರ್ಯಕ್ರಮದೆಲ್ಲ ನೋಡುವಾಗ ಖಂಡಿತವಾಗಿ ಒಂದು ರೆಕಾರ್ಡ್ ಮಾರ್ಜಿನಲ್ಲಿ ಆಶಾ ತಿಮ್ಮಪ್ಪ ಅಕ್ಕ ಅವರು ಗೆಲ್ತಾರೆ, ನಮಗೊಂದು ನಂಬಿಕೆ ಇದೆ. ಈ ಸಮಾರಂಭ ಒಂದು ಒಳ್ಳೆಯ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಇಲ್ಲಿರುವ ನಮ್ಮ ಬೂಡಿಯೂರು ರಾಧಾಕೃಷ್ಣ ರಾಯ್ ಸಾಹೇಬ್ರವರೇ, ದಕ್ಷಿಣ ಕನ್ನಡ BJP ವೈಸ್ ಪ್ರೆಸಿಡೆಂಟ್ ಅವರು, ಕಳೆದ 5 ವರ್ಷದಲ್ಲಿ ಒಂದು MLA ಯಾವ ಥರ ಇರಬೇಕು ನಮ್ಮ ಸಂಜೀವ್ ಮಟ್ಟಂದೂರು ಸಾಹೇಬ್ರವರು ತೋರಿಸ್ಕೊಟ್ಟಿದ್ದಾರೆ. ಕಾರಣ 1,600 ಕೋಟಿ ರೂಪಾಯಿಗೆ ಹೆಚ್ಚು ಅನುದಾನ ಈ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ. ಅದು ಬೂತ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. 220 ಬೂತು ಕೂಡ ಬೂತ್ ರೀತಿಯಲ್ಲಿ ಒಂದೊಂದು ಬೂತ್ ನೋಡಿ ಕೆಲಸ ಮಾಡಿರೋ ಒಂದು MLA, ಒಂದು ಜನಪ್ರಿಯ MLA. ಇವತ್ತು ಆಶಾ ತಿಮ್ಮಪ್ಪ ಅವ್ರ ಜೊತೆಗೆ ಸೇರಿಕೊಂಡು ನನಗೆಷ್ಟು ಮಾರ್ಜಿನಲ್ಲಿ ನೀವು ಗೆಲ್ಲಿಸಿದ್ದೀರಾ? 19,500 ಮಾರ್ಜಿನಲ್ಲಿ ನಾವು ಸಂಜೀವ್ ಮಟ್ಟಂದೂರು ಸಾಹೇಬ್ರು ಗೆಲ್ಲಿಸಿದ್ದೀವಿ. 30,000 ಮಾರ್ಜಿನಕ್ಕೆ ಮೇಲೆ ನೀವು ಆಶಾ ತಿಮ್ಮಪ್ಪ ಮೇಡಮ್ ಅವರು ಅಕ್ಕ ಗೆಲ್ಲಿಸ್ಬೇಕು ಜೊತೆಗೆ ಜೋಡಿ ಎತ್ತ ಥರ ಹೋಗ್ತಾ ಇದ್ದಾರೆ ನಮ್ಮ MLA ಸಾಹೇಬ್ರವರು. ವೇದಿಕೆ ಮೇಲಿರುವ ನಮ್ಮ ಮಹಿಳಾ ಮೋರ್ಚಾ, ನ್ಯಾಷನಲ್ ಮಹಿಳಾ ಮೋರ್ಚಾ ಕೇರಳದಲ್ಲಿ ಇಲ್ಲಿ ಬಂದಿರುವ ಎಕ್ಸಿಕ್ಯೂಟಿವ್ ಮೆಂಬರ್ ಬಿಂದು ಸುರೇಶ್ ಮೇಡಮ್ ಅವರೇ, ವಿಟ್ಲ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಅರುಣ್ ವಿಟ್ಲ ಅವರೇ, BJP ಯುವ ಮೋರ್ಚಾ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಸಗಜ್ ರಾಯ್ ಅವರೇ, ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಯುವ ಮೋರ್ಚಾ ಫಾರ್ಮರ್ ಕಿಶೋರ್ ಬೊಟಿಯಾಡಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬಂದಿರುವ ಮಾಧ್ಯಮ ಮಿತ್ರರೇ, ಇಲ್ಲಿ ಬಂದಿರುವ ನಮ್ಮ ಯುವಕರೇ, ಬಂದಿರುವ ನಮ್ಮ ಮಗಳಿರವರೇ, ಬಂದಿರುವ ನಮ್ಮ ಕಾರ್ಯಕರ್ತರೇ, ಬಂದಿರುವ ಸಾರ್ವಜನಿಕರೇ, ನಿಮ್ಮಕ್ಕೆಲ್ಲ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸ್ತೇನೆ. ಇವತ್ತು ಪ್ರಧಾನಮಂತ್ರಿ ಅವರು ಬೆಳಗ್ಗೆ 3 ರ್ಯಾಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೀದರ್ದಲ್ಲಿ ಶುರು ಮಾಡಿದರು, ಅದಾದ ಮೇಲೆ ಬಿಜಾಪುರ ಆದ ಮೇಲೆ 3ನೇ ರ್ಯಾಲಿ ಕುಡಿಚಿದಲ್ಲಿ ಮಾಡಿದರು. ಅದಾದ ಮೇಲೆ ಬೆಂಗಳೂರು ರೋಡ್ ಶೋ ಈಗಾಗಲೇ ಮುಗಿತು. ಇವತ್ತು ಪ್ರಧಾನಮಂತ್ರಿ ಅವರು ಇವತ್ತು ರಾತ್ರಿ ಬೆಂಗಳೂರಲ್ಲಿ ಸ್ಟೇ ಮಾಡ್ತಾರೆ. ನಾಳೆ ಬೆಳಗ್ಗೆ ಕೋಲಾರ ಮುಗಿದ ತಕ್ಷಣ ಚನ್ನಪಟ್ಟಣ ಮುಗಿದ ತಕ್ಷಣ ಮೈಸೂರು, ಆಮೇಲೆ ಒಂದಿನ ಡೆಲ್ಲಿ ಹೋಗಿ ಕೆಲಸ ಮಾಡಿಬಿಟ್ಟು ಪುನಃ ಕರ್ನಾಟಕ ಬರ್ತಾರೆ. ಪುನಃ 2 ದಿವಸ ಕೆಲಸ ಆಗ್ತಾಯಿದೆ. ಇವತ್ತು ಅಮಿತ್ ಶಾ ಜಿ ಸಾಹೇಬ್ರವರು ನಾವು ಮಾತಾಡುವಾಗ ಇವತ್ತು ಬೆಂಗಳೂರಲ್ಲಿ ಇದ್ದಾರೆ. ಅವರು 4 ಜಿಲ್ಲೆ ಮುಗಿಸ್ಕೊಂಡು ಬೆಂಗಳೂರು. ಇವತ್ತು ನಮ್ಮ ಅಧ್ಯಕ್ಷರು JP ನಡ್ಡಾಜಿ ಅವರು 3 ಜಿಲ್ಲೆ ಮುಗಿಸ್ಬಿಟ್ಟು ಅವರು ಮ್ಯಾಂಗ್ಳೂರು ಬರ್ತಾ ಇದ್ದಾರೆ. ನಾಳೆ ಅವರು ಸುಳ್ಯದಲ್ಲಿ ಇದ್ದಾರೆ. ಯಾಕೆ ನಾವು ಇಷ್ಟು ಕಷ್ಟಪಟ್ಟು ನಮ್ಮ ಲೀಡರ್ಸ್ ಎಲ್ಲ ಕಡೆ ಇದ್ದಾರೆ? ಕಾರಣ ಏನು? ಎಲ್ಲರೂ ಕೂಡ ಗೊತ್ತು, ನಾವು ಅಷ್ಟು ಕೆಲಸ ಕರ್ನಾಟಕದಲ್ಲಿ ಮಾಡಿದ್ವಿ. 9 ವರ್ಷ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹೇಬ್ರವರು ಮಾಡಿದ ಕೆಲಸ, 3.5 ವರ್ಷ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡಿರುವ ಕೆಲಸ ಎಲ್ಲ ಕಡೆಯಲ್ಲಿ ಕೂಡ ನಾವು ತಲುಪಿದ್ದೀವಿ, ಎಲ್ಲ ಕಡೆಯಲ್ಲಿ ಕೂಡ ಸಕ್ಸಸ್ ಮಾಡಿದ್ದೀವಿ. ಅದು 2018 ಎಲೆಕ್ಷನ್ ಆದ ಮೇಲೆ ನಮಗೆ ಗೊತ್ತು, BJP ನಂಬರ್ 1 ಪಕ್ಷವಾಗಿ ಇಲ್ಲಿ ಬಂದಿತ್ತು, 104 MLA ಸೀಟ್. ನಂಬರ್ 2 ನಂಬರ್ 3 ಯಾರಿದ್ದಾರೆ ಅವರಿಬ್ಬರು ಸೇರಿಕೊಂಡು ಆಡಳಿತಕ್ಕೆ ಬಂದಿರು. JDS ಅವರು ಕಾಂಗ್ರೆಸ್ ಇಬ್ಬರು ಸೇರಿಕೊಂಡು 1.5 ವರ್ಷ ಆಡಳಿತದಲ್ಲಿ ಕೂತಿದ್ದರು. ಆಮೇಲೆ ಕೊರೋನಾ ಸಂದರ್ಭದಲ್ಲಿ ದೇವರು ಡಿಸೈಡ್ ಮಾಡಿದ್ದಾರೆ, ಅದನ್ನೇ ಅಲ್ಲಿ MLA ಡಿಸೈಡ್ ಮಾಡಿಲ್ಲ, ದೇವರು ಡಿಸೈಡ್ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಇವರ ಕೈನಲ್ಲಿ ಆಡಳಿತ ಕೊಟ್ಬಿಟ್ಟಿದ್ದಾನೆ, ಅದು ಬೇರೆ ಥರ ಆಗ್ತದೇನೋ. ದೇವರವರು ಆಡಳಿತ ನಮ್ಮ BJP ಕಡೆ ಯಡಿಯೂರಪ್ಪ ಸಾಹೇಬ್ರವರು ನೇತೃತ್ವದಲ್ಲಿ ಮುಖ್ಯಮಂತ್ರಿಯಾಗಿ ನಾವು ಆಡಳಿತ ಮಾಡಿದ್ದೀವಿ. ಅವರು 2 ವರ್ಷ ಮುಖ್ಯಮಂತ್ರಿ ಆದ ಮೇಲೆ 1.5 ವರ್ಷಕ್ಕೆ ಹೆಚ್ಚು ನಮ್ಮ ಬೊಮ್ಮಾಯಿ ಸಾಹೇಬ್ರವರು ಆಡಳಿತ. ಸೊ ಕರ್ನಾಟಕದಲ್ಲಿ 5 ವರ್ಷದಲ್ಲಿ 3 CM, 5 ವರ್ಷದಲ್ಲಿ ಕೋವಿಡ್ಡು, 5 ವರ್ಷದಲ್ಲಿ 2 ದೊಡ್ಡ ಫ್ಲಡ್ಸು ಎಲ್ಲ ನೋಡಿ ಕಳೆದ ಒಂದು 3 ವರ್ಷದಲ್ಲಿ ದೊಡ್ಡ ಲೆವೆಲ್ದಲ್ಲಿ ಆಕ್ಸಲರೇಟೆಡ್ ಡೆವಲಪ್ಮೆಂಟ್ ನೋಡಿ ಇವತ್ತು ನಾವು ಎಲೆಕ್ಷನ್ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈ ಥರ ಯಾವಾಗಲೂ ಆಗಿಲ್ಲ. 3 CM 5 ವರ್ಷದಲ್ಲಿ ಯಾವಾಗಲೂ ನೋಡಿಲ್ಲ.
ಯಾವಾಗಲೂ 2ನೇ ಸಂಘದಲ್ಲಿ ಬಂದಿದ್ದವರು 3ನೇ ಪ್ಲೇಸ್ನಲ್ಲಿ ಬಂದಿದ್ದರು ಯಾವಾಗಲೂ ಫಸ್ಟ್ ಪ್ಲೇಸ್ನಲ್ಲಿ ಯಾರು ಬಂದಿದ್ದಾರೋ ಒಳಗಾಗಿಬಿಟ್ಟು ಯಾವಾಗಲೂ ಆಡಳಿತದಲ್ಲಿ ಕೂರಿಲ್ಲ. ಇವತ್ತು ನಾವು 5 ವರ್ಷ ಆದ ಮೇಲೆ ನಾವು ಲೆಕ್ಕ ಕೊಡ್ತಾ ಇದ್ದೀವಿ ಜನರಲ್ಲಿ. 3.5 ವರ್ಷ ನಾವೇನು ಮಾಡಿದ್ದೀವಿ, ನಮ್ಮ ಕೆಲಸ ಏನು. ಕಾಂಗ್ರೆಸ್ ಅವರು ಬರೀ ಡೇ ಡ್ರೀಮ್, ನಾವು ಡೇ ಡ್ರೀಮ್ನ ಹೇಳ್ತೀವಿ, ಒಂದು ಮನೆಯಲ್ಲಿ ಕೂತ್ಕೊಂಡು ಜಸ್ಟ್ ಕನಸು ಮಾತ್ರ ಕಾಣುವುದು. ಕನಸಿನಲ್ಲಿ ಅವರಿದ್ದಾರೆ. ಕನಸಿನಲ್ಲಿ ನಾವು ಇದು ಮಾಡ್ತೀವಿ, ನಾವು ಬಂದಿದ್ದನ್ನು ಅದು ಮಾಡ್ತೀವಿ, BJP ಮಾಡಿದ ತೆಗಿತೀವಿ. ಅದಕ್ಕೆ ಅಮಿತ್ ಶಾಜಿ ಸಾಹೇಬ್ರವರು ಕಾಂಗ್ರೆಸ್ಗೊಂದು ಒಳ್ಳೆಯ ಕೆಲಸ ಹೆಸರು ಕೊಟ್ಟಿದ್ದಾರೆ, ರಿವರ್ಸ್ ಗಿಯರ್ ಕಾಂಗ್ರೆಸ್. ಯಾವ ಥರ BJP ನಾವು ಡಬಲ್ ಇಂಜಿನ್ ಸರ್ಕಾರ ನಾವು ಹೇಳ್ತೀವಿ, ಕಾಂಗ್ರೆಸ್ ಅವರು ರಿವರ್ಸ್ ಗಿಯರ್ನಲ್ಲಿ ಹೋಗ್ತಾ ಇದ್ದಾರೆ. 2 ಜನ ಸೇರಿಕೊಂಡು ಅಂದರೆ ರಿವರ್ಸ್ ಗಿಯರ್ ಕೂಡ ಇನ್ನೂ ಸ್ವಲ್ಪ ಟೈಮಲ್ಲಿ ತೆಗೆದಾಕಿ ಬಿಡ್ತಾರೆ. ಯಾಕೆಂದರೆ CM ಯಾರಲ್ಲಿ ಒಂದು ಜಗಳ ಆಗ್ತಾ ಇದೆ. ರಿವರ್ಸ್ ಗಿಯರ್ನಲ್ಲಿ ಕಾಂಗ್ರೆಸ್ ಅವರು ಏನಿದೆ ಮಾಡದೆ ನಾವು ಏನು ಮಾಡಿದ್ದೀವಿ ಅದು ಟೀಕೆ ಮಾಡಿಕೊಂಡು ನಮಗಿದು ಬೇಡ ಅದು ಬೇಡ, ನಾವು ಬಂದ ತಕ್ಷಣ ಅದು ತೆಗಿತೀವಿ, ಈ ಥರ ಇಲ್ಲಿ ಎಲೆಕ್ಷನ್ ಪ್ರಚಾರ ಆಗ್ತಾ ಇದೆ. ಇದು ಒಂದು ವಿಚಿತ್ರ ಪ್ರಚಾರ. ಗ್ಯಾರಂಟಿನ ಹೇಳಿಬಿಟ್ಟು ಒಂದು ಕಾರ್ಡ್ ತಗೊಂಡು ಮನೆ ಹೋಗ್ತಾ ಇದ್ದಾರೆ. ಇದೆಷ್ಟು ವಿಚಿತ್ರನ, ಒಂದು 100 ರೂಪಾಯಿ ನೋಟ್ನಲ್ಲಿ ಸಿಗ್ನೇಚರ್ ಹಾಕುವ ಅಧಿಕಾರ ಯಾರಕ್ಕಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಗವರ್ನರ್ಗಿದೆ, ಅವ್ರಿಗೆ ಮಾತ್ರ ಅಧಿಕಾರ ಇದೆ. ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಅವರೇ ಒಂದು 5 ವಿಷಯ ತೊಗೊಂಡ್ಬಿಟ್ಟು ಎಲ್ಲ ಮನೆಗೆ ಹೋಗಿ ನಾವು ಬಂದ ತಕ್ಷಣ ಕೊಡ್ತೀವಿ. ಅವರು ಹಿಮಾಚಲ್ ಪ್ರದೇಶನಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ ಆಗ್ತಾ ಇದೆ. ಹಿಮಾಚಲ್ ಪ್ರದೇಶದಲ್ಲಿ ಇಲ್ಲಿ ಏನೇನು ಹೇಳಿದರು ಎಲ್ಲ ಹಿಮಾಚಲ್ ಪ್ರದೇಶನಲ್ಲಿ ಹೇಳಿದ್ದಾರೆ. ಸರ್ಕಾರ ಒಂದು ಬಜೆಟ್ ಹಿಮಾಚಲ್ ಪ್ರದೇಶನಲ್ಲಿ ಮಾಡಿದ್ದಾರೆ, ಇದುವರೆ ಒಂದು ಕೂಡ ಮಾಡಿಲ್ಲ. ಇದರಲ್ಲಿ ಅರ್ಧ ರಾಜಸ್ಥಾನದಲ್ಲಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ 4.5 ವರ್ಷ ಆಗ್ತಾ ಇದೆ, ಅಲ್ಲಿ ಒಂದು ಮಾಡಿಲ್ಲ. ತಮಿಳುನಾಡಿನಲ್ಲಿ ನನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು DMK ಅವರು ಇದೇ ಹೇಳಿದರು, ಹೆಣ್ಮಕ್ಳಿಗೆ 2,000 ಕೊಡ್ತೀವಿ. ಅಧಿಕಾರಕ್ಕೆ ಇಬ್ಬರು ಬಂದು 2 ವರ್ಷ 2 ತಿಂಗಳು ಆಗ್ತಾ ಇದೆ, ಇದುವರೆ 1 ರೂಪಾಯಿ 2 ರೂಪಾಯಿ ಯಾವ ಹೆಣ್ಮಕ್ಳು ನೋಡಿಲ್ಲ, 2 ರೂಪಾಯಿ ಯಾರು ನೋಡಿಲ್ಲ. 2 ವರ್ಷ 2 ತಿಂಗಳಾಯಿತು. ಇನ್ನು ಸ್ವಲ್ಪ ಹೋಗಿದ್ದನ ಕಾಂಗ್ರೆಸ್ ಡೆಸ್ಪರೇಷನ್ನಲ್ಲಿ ಇನ್ನು ಒಂದು ವಾರದಲ್ಲಿ ನನ್ನ ಪ್ರಕಾರ ಒಂದು 2,000 ನೋಟ್ ಅವರೇ ಪ್ರಿಂಟ್ ಮಾಡಿ ಒಂದು ಕಡೆ DK ಶಿವಕುಮಾರ್ ಅವರ ಸಿಗ್ನೇಚರ್, ಒಂದು ಕಡೆ ಸಿದ್ದರಾಮಯ್ಯ ಅವರ ಸಿಗ್ನೇಚರ್ ಹಾಕಿ ಮನೆಗೆ ತಗೊಂಡು ಬರ್ತಾರೆ. ಅಷ್ಟು ಡೆಸ್ಪರೇಷನ್ನಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಇಂಡಿಯಾದಲ್ಲಿ ಎಲ್ಲಿ ನೋಡಿಲ್ಲ. ಅಷ್ಟು ಡೆಸ್ಪರೇಷನ್. ಈ ಡೆಸ್ಪರೇಷನ್ ಯಾಕೆ ಒಂದು ಅಪೋಸಿಷನ್ ಇಷ್ಟು ಡೆಸ್ಪರೇಷನ್ ತೋರಿಸ್ತಾರೆ? ಪವರ್ಗೆ ಬರಬೇಕು. ಯಾಕೆ ಪವರ್ಗೆ ಬರಬೇಕು? ಕರ್ನಾಟಕದಲ್ಲಿ ಬಜೆಟ್ ನಾವು ಮಾಡೋದು 2,50,000 ಕೋಟಿ ರೂಪಾಯಿ ಬಜೆಟ್ ಮಾಡ್ತೀವಿ. ಕಾಂಗ್ರೆಸ್ ಅವರು ಒಂದು 20% ಕಮಿಷನ್ ಮಾಡಿದಾರನ್ನ ಕೂಡ 50,000 ಕೋಟಿ ರೂಪಾಯಿ. ಸೊ ಯಾವ ಸ್ಟೇಟ್ನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಆಡಳಿತ ಬರಲಿಕ್ಕೆ ಮುಖ್ಯ ಕಾರಣ ಏನು? ATM ಆಗಿ ನೋಡ್ತಾರೆ. 2024 ಲೋಕಸಭಾ ಎಲೆಕ್ಷನ್ಗೆ ನಮಗೆ ದುಡ್ಡು ಬೇಕು. ಪುನಃ ರಾಹುಲ್ ಗಾಂಧಿ ಅವ್ರಿಗೆ ಮೋಟಿವೇಟ್ ಮಾಡಿ ಪುನಃ ಕುದುರೆಯಲ್ಲಿ ಅವರು ಕೂರಿಸ್ಬಿಟ್ಟು ಪುನಃ ಅವರು ಪ್ರಧಾನಮಂತ್ರಿನ ತಗೊಂಡು ಬರೋಣ. 3-4 ಸಾರಿ ಮಾಡಿದ್ದಾರೆ, ಇನ್ನೊಂದು ಸಾರಿ ಮಾಡೋಣ ನಾನು. ಇದಕ್ಕೆಲ್ಲ ದುಡ್ಡು ಬೇಕು. ಅದಕ್ಕೆ ಕರ್ನಾಟಕದಲ್ಲಿ ಡೆಸ್ಪರೇಷನ್ ಕಾರಣ ಒಂದು ATM ಆಗಿ ಕರ್ನಾಟಕ ಇದೆ. ಅದಕ್ಕೆ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ, ನಾವಿಲ್ಲಿ ಬರುವಾಗ ಅಭಿವೃದ್ಧಿ, ಡೆವಲಪ್ಮೆಂಟ್, ಆಕ್ಸಲರೇಟೆಡ್ ಡೆವಲಪ್ಮೆಂಟ್. ಕಾಂಗ್ರೆಸ್ ಅವರಲ್ಲಿ ಬರುವಾಗ ಬರೀ ATM ಮಾತ್ರ. ಏನೆಲ್ಲ ಒಂದು ಪ್ರೆಸ್ ಮೀಟ್ನಲ್ಲಿ ಉಗ್ರಪ್ಪ ಅವರು ಇನ್ನೊಬ್ಬರು ಕೂತ್ಕೊಂಡು ಮಾತಾಡ್ತಾರೆ 1.5-2-3 ವರ್ಷಕ್ಕೆ ಹಿಂದೆ. ಏನಪ್ಪ DK ಶಿವಕುಮಾರ್ ಎಷ್ಟು ಕಮಿಷನ್ ಮಾಡ್ತಾರೆ ಅದರಲ್ಲಿ ಹೇಳ್ತಾರೆ ಒಂದು 30 ಇರ್ಬೋದು, ಒಬ್ಬರು ಹೇಳ್ತಾರೆ. ಪಕ್ಕದ ಪ್ರೆಸ್ ಕಾನ್ಫರೆನ್ಸ್ ನೋಡಿರ್ತೀರಾ, ಒಂದು 3 ವರ್ಷಕ್ಕೆ ಹಿಂದೆ ಆಡಿಯೋ ಲೀಕ್ ಆಯಿತು. 40 ಇದೆ ಕಣ್ಣೇನೊಬ್ಬರು ಮಾತಾಡ್ತಾರೆ. ಆ ಕಾಂಟ್ರಾಕ್ಟ್ ನೋಡಿದ್ದೀರಾ, ಅವರೇ ಜಾಸ್ತಿ ಕೊಡ್ತಾರೆ. ಈ ಥರ ಪರಿಸ್ಥಿತಿ ಇರುವವರು, EDயிலிருந்து CBIயிலிருந்து ಒಂದು ಸೆಕ್ಷನ್ ಇಲ್ಲದೆ ಎಲ್ಲ ಸೆಕ್ಷನ್ ಇರುವವರು, ಸಿದ್ದರಾಮಯ್ಯನವ್ರ ಮೇಲೆ ಅರ್ಕಾವತಿ ಲೇಔಟ್ಲಿருந்து ಎಲ್ಲ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಆಗಿದ್ದ ಸಿದ್ದರಾಮಯ್ಯನವರು ಇವತ್ತೇನು ಹೇಳ್ತಾ ಇದ್ದಾರೆ? ಒಂದು ಜಾತಿಯೇ ಭ್ರಷ್ಟಾನ ಹೇಳ್ತಾ ಇದ್ದಾರೆ. ಈ ಜಾತಿಯೇ ಭ್ರಷ್ಟಾನ. ಸಿದ್ದರಾಮಯ್ಯನವರು ಸಮೀಪದಲ್ಲಿ ಮಾತಾಡಿದರು, ಈ ಜಾತಿಯ ಭ್ರಷ್ಟ ಕಾಣೋನು. ನೀವಿಬ್ಬರು ಭ್ರಷ್ಟ ಬಗ್ಗೆ ಮಾತಾಡಲಿಕ್ಕೆ ಇವರಿಬ್ಬರಿಗೆ ಏನು ಅರ್ಹತೆ ಇಲ್ಲ. ಅದೇ ಕಾಂಗ್ರೆಸ್ನಲ್ಲಿ ಯಾರಿಗೆ ಅರ್ಹತೆ ಇದೆ? 2004 14ವರೆಗೆ ಎಲ್ಲ ಕಾಂಗ್ರೆಸ್ ಇಂಡಿಯಾದಲ್ಲಿ ಏನೇನು ಭ್ರಷ್ಟಾಚಾರ ಮಾಡಬೇಕೋ ಎಲ್ಲ ಮಾಡಿದ್ದಾರೆ. ಏನು ಬಿಟ್ಟಿಲ್ಲ. ನೀರು ಬಿಟ್ಟಿಲ್ಲ, ಕೋಲ್ ಬಿಟ್ಟಿಲ್ಲ, 2G ವೇವ್ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಅವರು ಇವತ್ತು ಭ್ರಷ್ಟಾಚಾರ ಬಗ್ಗೆ ನಮ್ಮ ಕ್ಲಾಸ್ ತಗೊಳ್ತಾ ಇದ್ದಾರೆ. ಇದರಲ್ಲಿ ಭಾಳ ಮೋಸ ಏನು? DK ಶಿವಕುಮಾರ್ ಅವರು ಎಲೆಕ್ಷನ್ ಅಫಿಡವಿಟ್ ಡಿಕ್ಲೇರ್ ಮಾಡಿದ್ದಾರೆ, ನಾಮಿನೇಷನ್ ಫಾರ್ಮ್. 1,400 ಕೋಟಿ ರೂಪಾಯಿಗೆ ಮೇಲೆ ಆಸ್ತಿ ಅವ್ರಿಗಿದೆ. 1,400 ಕೋಟಿ ರೂಪಾಯಿ ಆಸ್ತಿ ಇರುವ DK ಶಿವಕುಮಾರ್ ಅವರು ಬ್ಯಾಂಕ್ ಬ್ಯಾಲೆನ್ಸ್ 2 ಲಕ್ಷ ರೂಪಾಯಿ ಇರುವ ನರೇಂದ್ರ ಮೋದಿ ಅವ್ರಿಗೂ ಇವತ್ತು ಅಡ್ವೈಸ್ ಕೊಡ್ತಾರೆ ಅಲ್ಲಿ ಕೂತ್ಕೊಂಡು. ಇವ್ರ ಪರಿಸ್ಥಿತಿ ನೋಡಿ. 1,400 ಕೋಟಿ ರೂಪಾಯಿ ಇರುವವರು ಬರೀ 2 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇರುವ ನರೇಂದ್ರ ಮೋದಿ ಅವ್ರಿಗೆ ಅಡ್ವೈಸರ್ ಅವರಲ್ಲಿ ಕೂತ್ಕೊಂಡು ಈ ಥರ ಮಾಡಬೇಕು, ದೇಶ ಆ ಥರ ಹೋಗ್ಬೇಕು. ಇದು ಕರ್ನಾಟಕದಲ್ಲಿ ಇರುವ ಪರಿಸ್ಥಿತಿ. ಅದಕ್ಕೆ ಈ ಎಲೆಕ್ಷನಲ್ಲಿ ತಾವು 130ಕ್ಕೆ ಹೆಚ್ಚು BJP ತಗೊಂಡು ಬಂದುಬಿಟ್ಟಿದ್ದೀರಣ್ಣ. ಕಾಂಗ್ರೆಸ್ ಇಂಡಿಯಾದಲ್ಲಿ ಎಲ್ಲಿ ಹೋಗಿ ಬಾಲ್ ಬಿಚ್ಚಲಿಕ್ಕಿಲ್ಲ. ಅದಕ್ಕೆ ಈ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಯಾಕೆಂದ್ರೆ ಮೋದಿಜಿ ಯಾಕೆ ಎಷ್ಟು ಬರ್ತಾರೆ, ಅಮಿತ್ ಶಾಜಿ ಯಾಕೆ ಎಷ್ಟು ಬರ್ತಾರನ್ನ BJP ಗೆಲ್ಲಬೇಕಿರಲ್ಲ. ನಮ್ಮೆಲ್ಲರಿಗೂ ಗೊತ್ತು BJP 100% ಗೆಲ್ತದೆ. ನಮ್ಮೆಲ್ಲರಿಗೂ ಗೊತ್ತು BJP 130 ಸೀಟಿಗೆ ಹೆಚ್ಚು ಗೆಲ್ತದೆ. ನಮಗೆ ಗೊತ್ತು, ನಮ್ಮೆಲ್ಲರಿಗೂ ಅದು ಗೊತ್ತು.
ಬಟ್ ಯಾಕೆನ ಕಾಂಗ್ರೆಸ್ ಅವರು ಬಿಲೋ 50 ಸೀಟ್ಸ್ ತಗೊಂಡು ಬಂದು ಕೂರಿಸ್ಬೇಕು. 50 ಸೀಟ್ಸ್ ಕೂಡ ಅವ್ರಿಗೆ ಜಾಸ್ತಿ ಕೂರಿಸುವಾಗ ಮಾತ್ರ ಕಾಂಗ್ರೆಸ್ ಒಂದು ವ್ಯಾಲ್ಯೂಬಲ್ ಲೆಸನ್ ಲರ್ನ್ ಮಾಡ್ತಾರೆ. ನೀವು ಪಾಲಿಟಿಕ್ಸ್ನಲ್ಲಿ ಪ್ರಚಾರ ಮಾಡ್ಬೋದು, ಪಾಲಿಟಿಕ್ಸ್ನಲ್ಲಿ ಟೀಕೆ ಮಾಡ್ಬೋದು, ಪಾಲಿಟಿಕ್ಸ್ನಲ್ಲಿ ಎದುರೆದುರೇ ಮಾತಾಡ್ಬೋದು. ஆனால் ಎದುರೆದುರೇ ಮಾತಾಡಬೇಕನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ದೇಶ ಹಿಂದೆ ಹೋಗ್ತಾ ಇದೆ. ಕಾಂಗ್ರೆಸ್ ಮೈಂಡ್ನಲ್ಲಿ ನಮ್ಮ ದೇಶ ಎಲ್ಲಿ ಹಿಂದೆ ತಗೊಂಡು ಹೋಗೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಎಷ್ಟು ಶಬ್ದದಲ್ಲಿ, ಕೆಟ್ಟ ಶಬ್ದದಲ್ಲಿ ಕಾಂಗ್ರೆಸ್ ಇದುವರೆ ಬೈದಿದ್ದಾರೆ. ನಾವು ಹಿಸ್ಟ್ರಿ ನೋಡುವಾಗ 2001 ಪ್ರಧಾನಮಂತ್ರಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿ ಅಲ್ಲಿ ಬಂದ ಮೇಲೆ ಏನೇನೋ ಕೆಟ್ಟ ಮಾತು. ಒಂದೊಂದು ಸಾರಿ ಪ್ರಧಾನಮಂತ್ರಿ ಅವರು ರಿಪ್ಲೈ ಕೊಟ್ಟೇ ಇಲ್ಲ, ಒಂದೊಂದು ಸಾರಿ ಜನ ರಿಪ್ಲೈ ಕೊಟ್ಟಿದ್ದರು. 2001 ಮುಖ್ಯಮಂತ್ರಿ ನರೇಂದ್ರ ಮೋದಿ ಆವಾಗ ಒಂದೊಂದು ಸಾರಿ ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ಕೊಂಡು ಜನ ಕೈಕೊಂಡು ಬಂದಿದ್ದರು. 2014 ಇದೇ ಥರ ಆಯಿತು, 2019 ಇದೇ ಥರ ಆಯಿತು. ಇವತ್ತು ಕಾಂಗ್ರೆಸ್ನಲ್ಲಿ ಸೀನಿಯರ್ ಲೀಡರ್ಸ್ ಅವರು ಅದೇ ಕೆಟ್ಟ ಶಬ್ದ, ಅದೇ ಕೆಟ್ಟ ಮಾತು, ಅದರಲ್ಲಿ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಬೈತಾ ಇದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿ ಅವರು ಪರವಾಗಿ ನಾವು ವೋಟ್ನಲ್ಲಿ ತೋರಿಸ್ಬೇಕು ನಮ್ಮ ಕೋಪ ಇದೆ. ಒಂದು ಮನುಷ್ಯ 220 ಕೋಟಿ ಡೋಸ್ಗೆ ಮೇಲೆ ಕೊಟ್ಟಿದ್ದಾರೆ. ಅದು ಯಾವ ಥರ ಕೊಟ್ಟಿದ್ದಾರೆ ಸರ್? ಯಾವ ಥರ ಕೊಟ್ಟಿದ್ದಾರೆ? ಒಂದು MLA MP ಹೋಗಿ ಸಿಗ್ನೇಚರ್ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಗ್ರೀನಿಂಗ್ ಸಿಗ್ನೇಚರ್ ತಗೊಂಡೋಗಿ ಕ್ಯೂನಲ್ಲಿ ನಿಲ್ಬೇಕನ್ನಲ್ಲ. ಮನೆ ಪಕ್ಕದಲ್ಲಿ ಏನು ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಆ PHCಗೆ ಡೋಸ್ ಬರ್ತದೆ. ನಾವು ಜಸ್ಟ್ ನಮ್ಮ ಡೇಟ್ಗೆ ಆ PHCಗೆ ಹೋಗಿ ಡೋಸ್ ಹಾಕ್ಕೊಂಡು அந்த ಕೋವಿನ್ ಆ್ಯಪ್ನಲ್ಲಿ ಹಾಕ್ಬಿಟ್ಟಿದ್ರೆ ನೆಕ್ಸ್ಟ್ ಡೋಸ್ ಯಾವಾಗ ಅದೇ ಹೇಳ್ತದೆ. ಸೊ ಮನೆಗೆ ಬಂದು ನಮ್ಮ ಕೋವ್ಯಾಕ್ಸಿನು, ಕೋವಿಶೀಲ್ಡ್ ಬಂದು ಮನೆ ಬಾಗಿಲದಲ್ಲಿ ತಲುಪಿಸಿದ್ದಾರೆ. ಅದು ಮಾತ್ರ ಅಲ್ಲ, ಅಂದರೆ VIP ಕಲ್ಚರ್ ಇಂಡಿಯಾದಲ್ಲಿ ಏನಿತ್ತು ಕಂಪ್ಲೀಟ್ ತೆಗೆದಾಕ್ಬಿಟ್ಟಿದ್ದಾರೆ. 2014 ಹಿಂದೆ VIP ಕಲ್ಚರ್ ಎಷ್ಟಿತ್ತು? ನಾವು ನೋಟ್ರಿದಲ್ಲಿ ನಮ್ಮ ಹೆಸರು, ನಾನು ಅಣ್ಣಾಮಲೈನ ಹೇಳುವಾಗ ಕೂಡ ಸರ್ಕಾರ ನಂಬಲ್ಲ, ನೀವು ಅಣ್ಣಾಮಲೈ ನಂಬಲ್ಲ. ಒಬ್ಬ 200 ರೂಪಾಯಿ ಕೊಟ್ಟು ಇನ್ನೊಬ್ಬರಲ್ಲಿ ಸಿಗ್ನೇಚರ್ ತಗೊಂಡು ಬನ್ನಿ, ನೋಟ್ರಿದಲ್ಲಿ ನೀವು ಅಣ್ಣಾಮಲೈನ ನಂಬ್ತೀನಿ. ಆ ಥರ ಕೆಟ್ಟ ಪರಿಮಾಣಕ್ಕೆ ಅದು ತೆಗೆದಿದ್ದಾರೆ. VIP ಕಲ್ಚರ್ ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ರಿಮೂವ್ ಮಾಡಿದ್ದಾರೆ. ಒಂದು ಕೋವಿಡ್ ವ್ಯಾಕ್ಸಿನ್ ಡೋಸ್ ಕೂಡ ನರೇಂದ್ರ ಮೋದಿಯವರು ಫಸ್ಟ್ ಡೋಸ್ ತಗೊಂಡಿಲ್ಲ. ಒಂದು ಬಿಹಾರದಲ್ಲಿ ಬಂದು ಸಫಾಯಿ ಕರ್ಮಚಾರಿ ಕೆಲಸ ಮಾಡುವ ಡೆಲ್ಲಿದಲ್ಲಿ ಇರುವವರೆಗೂ ಫಸ್ಟ್ ಡೋಸ್ ನಾವು ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿ ಅವರು ಅವ್ರ ಚಾನ್ಸ್ಗೆ ವೆಯ್ಟ್ ಮಾಡಿ ಅವ್ರ ಚಾನ್ಸ್ ಬರುವಾಗ ಅವರು ಕೋವಿಡ್ ಡೋಸ್ ಹಾಕಿದ್ದಾರೆ. ಸೊ ನಾವು 220 ಕೋಟಿ ಡೋಸ್ ಹಾಕಿದ್ದು ಹೆಮ್ಮೆ ಇಲ್ಲ. 220 ಕೋಟಿ ಡೋಸ್ ಯಾವ ರೀತಿಯಲ್ಲಿ ಹಾಕಿದ್ದೀವಿ ಅದು ಹೆಮ್ಮೆ. ಫಸ್ಟ್ ದೊಡ್ಡವರು ನೋಡಿಕೊಂಡಿದ್ದೀವಿ, ಯಾರಿಗೆ ಏಜ್ಡ್ ಇದೆ ನೋಡಿಕೊಂಡಿದ್ದೀವಿ. ಅದೆಲ್ಲ ಆದಮೇಲೆ ಯಾರೆಲ್ಲ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರು ನೋಡಿಕೊಳ್ತೀವಿ. ಲಾಸ್ಟ್ ಯುವಕರು, ನನ್ನ ಚಾನ್ಸೆಲ್ಲ ಲಾಸ್ಟ್ ಬಂತು. ಲಾಸ್ಟ್ ನಾವು ವೆಯ್ಟ್ ಮಾಡಿ 3 ತಿಂಗಳಾದ ಮೇಲೆ ನಮಗೆ ಚಾನ್ಸ್ ಬಂತು. ಇಡೀ ದೇಶಕ್ಕೆ ನಾವು ತೋರಿಸಿದ್ದೀವಿ ಒಂದು ಕೋವಿಡ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು. ಅದಕ್ಕೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದರು, ಇಂಡಿಯಾದಲ್ಲಿ ಹೋಗಿ ಎಲ್ಲ ಪಾಠ ಕಲ್ಕೊಂಡು ಬನ್ನಿ. ಅಮೆರಿಕ ಇರ್ಬೋದು, ಇಟ್ಲಿ ಇರ್ಬೋದು, ಸ್ಪೇನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು. ಲುಕ್ ಎಟ್ ದೇರ್ ಕೋವಿಡ್ ಡೋಸ್ ಮ್ಯಾನೇಜ್ಮೆಂಟ್. ಏನು ತೊಂದರೆವಿಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ, ಮನೆ ಬಾಗಿಲದಲ್ಲಿ ತಲುಪಿದ್ದಾರೆ. ಅದು ಆದ ಮೇಲೆ ಕರ್ನಾಟಕದಲ್ಲಿ ಆಗುವ ಫಸ್ಟ್ ಎಲೆಕ್ಷನ್ ಅದು. ಕೋವಿಡ್ ನಾವು ನೋಡಿದ ಮೇಲೆ ಕರ್ನಾಟಕದಲ್ಲಿ ನಾವು ಎಲೆಕ್ಷನ್ ಹೋಗ್ತಾ ಇದ್ವಿ. ಸೊ ಇದಕ್ಕೂ ನಾವು BJP ಸರ್ಕಾರಕ್ಕೆ ಜನ ಬೆಂಬಲ ಕೊಡಲೇಬೇಕು. ಫಸ್ಟ್ ಇಮ್ಯಾಜಿನ್ ಮಾಡೋಣ, ಒಂದು ವೇಳೆ ಕೊರೋನಾ ಟೈಮ್ನಲ್ಲಿ ಕಾಂಗ್ರೆಸ್ ಅವರು ಆಡಳಿತದಲ್ಲಿ ಕೂತಿದ್ದಾರನ್ನ ಏನಾಗ್ತದೆ? ಅವರು ಇಂಡಿಯಾದಲ್ಲಿ ಖಂಡಿತವಾಗಿ ಒಂದು ಡೋಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಕಮಿಷನ್ ಬರಲ್ಲ. ಅಮೆರಿಕಾದಲ್ಲಿ ಏನು ಕಂಪನಿ ಇದೆ, ಯುರೋಪ್ನಲ್ಲಿ ಏನು ಕಂಪನಿ ಇದೆ, ಫಸ್ಟ್ ಅವರಲ್ಲಿ ತಗೊಂಡು ಬರ್ತಾರೆ. ಅದರಲ್ಲಿ ಸ್ವಲ್ಪ ಕಮಿಷನ್ ಬರುತ್ತೆ, ಅದು ಆಫ್ ಶೋರ್ ಅಕೌಂಟ್ನಲ್ಲಿ ಹಾಕ್ಬೋದು. ಅದು 3 ತಿಂಗಳಾದ ಮೇಲೆ ಲೇಟ್ ಬರ್ತದೆ. ಸೊ ಎಷ್ಟೋ ಜನ ಕಾಂಗ್ರೆಸ್ ಅವರ ಆಡಳಿತದಲ್ಲಿ ಖಂಡಿತವಾಗಿ ಈ ಟೈಮ್ ಇದ್ದಿದ್ದಾರನ್ನ ಕೊರೋನಾ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ದೊಡ್ಡವರು ಖಂಡಿತವಾಗಿ ಇವತ್ತು ನಮ್ಮ ಜೊತೆಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಧಾನಮಂತ್ರಿ ಇರುವ ಒಂದೇ ಕಾರಣಕ್ಕೋಸ್ಕರ ಅದು ಮೇಕ್ ಇನ್ ಇಂಡಿಯಾ ಡೋಸ್ ಮಾಡಿ ಇಂಡಿಯಾದಲ್ಲಿ ಆ ವ್ಯಾಕ್ಸಿನ್ ತೊಗೊಂಡು ಬಂದು ನಮ್ಮ ಏರ್ಫೋರ್ಸ್ ಪ್ಲೇನ್ನಲ್ಲಿ ತೊಗೊಂಡು ಬಂದು ಆಕ್ಸಿಜನ್ ಶಾರ್ಟೇಜ್ ಇತ್ತು ಅದು ಸರಿ ಮಾಡಿ ಒಂದೊಂದು ಸರಿ ಮಾಡಿ ಇವತ್ತು ನಾವೆಲ್ಲ ಬಚಾವಾಗಿ ರ್ಯಾಲಿದಲ್ಲಿ ಕೂತಿದ್ವಿ ನಾ ಪ್ರಧಾನಮಂತ್ರಿ ಅವರ ಕಾರಣ. ಇದು ಕರ್ನಾಟಕ ನೋಡುವಾಗ ಮೊನ್ನೆ ಒಂದು ಕಾಂಗ್ರೆಸ್ ಒಬ್ಬರು ಸಿಕ್ಕಿದ್ರು ಬೆಂಗಳೂರಲ್ಲಿ, ಒಂದು ಹೋಟೆಲ್ದಲ್ಲಿ ಊಟ ಮಾಡುವಾಗ ಅವ್ರ ಪಕ್ಕದಲ್ಲಿ ಕೂತಿದ್ದರು. ನಾನು ಹೇಳಿದ್ದೀನಿ, ನೀವು ಪ್ರಚಾರ ಏನು ಇಟ್ಕೊಂಡು ಮಾಡ್ತಾಯಿದ್ದೀರಾ ನೀವು? ಅವರು ನನಗೆ ಹೇಳಿದ್ರು, ಏನಪ್ಪ ಇಟ್ಕೊಂಡು ಪ್ರಚಾರ ಮಾಡ್ತಾಯಿದ್ದೀರಾ? ನಾವು ಏನಿದೆ ಎಲ್ಲ ಕಡೆಯಲ್ಲಿ ಡೆವಲಪ್ಮೆಂಟ್ ನೋಡಿ, ರಸ್ತೆ ನೋಡಿ, ಪೋರ್ಟ್ ನೋಡಿ, ಏರ್ಪೋರ್ಟ್ ನೋಡಿ, ಎಲ್ಲ ಕಡೆಯಲ್ಲಿ ಕೂಡ ಏನು ಆಗಿಲ್ಲ. ರೈತರು ನೋಡಿ, ಇಡೀ ಇಂಡಿಯಾದಲ್ಲಿ 6,000, ತಮಿಳ್ನಾಡಿನಲ್ಲಿಯೂ ರೈತರಿಗೂ 6,000 ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಏನು ಬರ್ತದೋ ಸಿಗ್ತದೆ. ಕರ್ನಾಟಕದಲ್ಲಿ ಮಾತ್ರ 10,000. ಇನ್ನು ಒಂದೇ ಸ್ಟೇಟ್ನಲ್ಲಿ ಮಾತ್ರ 10,000. ಕಾರಣ ಯಡಿಯೂರಪ್ಪ ಅವರು 4,000 ಇಲ್ಲಿಂದ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಇಲ್ಲ, ಬೆಂಗಾಳದಲ್ಲಿ ಇಲ್ಲ, UPದಲ್ಲಿ ಎಲ್ಲಿ ಇಲ್ಲ. BJP ಇರುವ ದೇಶದಲ್ಲಿ ಕೂಡ, ರಾಜ್ಯದಲ್ಲಿ ಕೂಡ 6,000 ರೂಪೀಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಡುವುದಿದೆ. ಇಲ್ಲಿ ಮಾತ್ರ ಯಡಿಯೂರಪ್ಪ ಅವರು ರೈತರ ಪರವಾಗಿ 4,000 ಆ್ಯಡ್ ಮಾಡಿ 10,000. ಸೊ ರೈತರು ನಮ್ಮ ಪರವಾಗಿದ್ದಾರೆ. ಅದು ಮಾತ್ರ ಅಲ್ಲ, ರೈತರ ಮಕ್ಕಳಿಗೂ ವಿದ್ಯಾನಿಧಿ ಸ್ಕಾಲರ್ಶಿಪ್ 11 ಲಕ್ಷ ಜನ ಲಾಸ್ಟ್ ಇಯರ್ ತಗೊಂಡಿದ್ದಾರೆ. 772 ಕೋಟಿ ರೂಪಾಯಿ ಈ ಸ್ಕಾಲರ್ಶಿಪ್. ರೈತರ ಮಕ್ಕಳು, ಟೈಲರ್ ಮಕ್ಕಳು, ಎಲ್ಲೋ ಬೋಟ್ ಟ್ಯಾಕ್ಸಿ ಮಕ್ಕಳು. ಇದು ಸ್ಕಾಲರ್ಶಿಪ್ಪು ಎಲ್ಲಿ ಇಲ್ಲ, ಅದು ಇಲ್ಲಿ ಇದೆ. ಸೊ ಒಂದೊಂದು ಸೆಗ್ಮೆಂಟ್ ನಾವು ಮಾಡಿದ್ವಿ.
70 ವರ್ಷ ನಾವು ನೋಡುವಾಗ ಎಲ್ಲ ಪೊಲಿಟಿಕಲ್ ಪಾರ್ಟಿ ಜಾತಿ ಆ್ಯಡ್ ಮಾಡಿದ್ದಾರೆ. ಓಕೆ, ನಿಮಗೆ SC ಮಾಡ್ತೀವಿ, ನಿಮಗೆ OBC ಮಾಡ್ತೀವಿ, ಎಲೆಕ್ಷನ್ಗೆ ಮುಂಚೆ ನಿಮಗೆ ನಾನು ಇದು ಮಾಡ್ತೀನಿ, ನಿಮಗೆ ನಾನು ST ದಲ್ಲಿ ಸೇರ್ತೀನಿ, ಎಲ್ಲ ಸೇರ್ಕೊಂಡು ಹೋಗಿದ್ರು. ಯಾರೂ ಕೂಡ ಅವ್ರು ಮೀಸಲಾತಿ ದೊಡ್ಡದು ಮಾಡಿಲ್ಲ. ಅದು ಮಾಡಿದ್ದು BJP ಮಾತ್ರ. 70 ವರ್ಷ ತಾವು ನೋಡಿ ಎಷ್ಟು ಸರ್ಕಾರ ಕರ್ನಾಟಕ ಬಂದಿತ್ತು, ಎಷ್ಟು ಸರ್ಕಾರ ಜಾತಿ ಆ್ಯಡ್ ಮಾಡಿದ್ದಾರೆ. ಸೊ ಆಲ್ರೆಡಿ ಒಂದು ಜಾತಿಗೆ ಇಷ್ಟು ರಿಸರ್ವೇಷನ್ ಇದೆ, ನಾವು ಜಾತಿ ಮಾತ್ರ ಆ್ಯಡ್ ಮಾಡಿಕೊಂಡು ಹೋಗಿದ್ದೀವಿ. 10 ಜಾತಿ ಇರುವ ಜಾಗದಲ್ಲಿ 20 ಜಾತಿ, ಬಟ್ ರಿಸರ್ವೇಷನ್ ಬದಲಾವಣೆ ಮಾಡಿ. ನಮ್ಮ BJP ಸರ್ಕಾರದಲ್ಲಿ ರಿಸರ್ವೇಷನ್ ಬದಲಾವಣೆ ಒಂದೇ ಟೈಮ್ನಲ್ಲಿ ST ರಿಸರ್ವೇಷನ್ 3ರಿಂದ 7, SC ರಿಸರ್ವೇಷನ್ 15ರಿಂದ 17, OBC ರಿಸರ್ವೇಷನ್ ಒಳಗಡೆ ಬದಲಾವಣೆ. ಮುಸಲ್ಮಾನ್ ರಿಸರ್ವೇಷನ್ ಏನು ಜನರಲ್ದಲ್ಲಿ ಇತ್ತು 4%, ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಂದು 10% ಒಳಗಡೆ ತಗೊಂಡೋಗಿದ್ವಿ. ಕಾರಣ ಸಂವಿಧಾನ ಹೇಳ್ತಾ ಇದೆ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಕೊಡಲಿಕ್ಕಿಲ್ಲ. ಅಂಬೇಡ್ಕರ್ನ 1950ದಲ್ಲಿ ಹೇಳಿದರು. ಇವರು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೋಸ್ಕರ ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ನೋಡುವಾಗ ಕೂಡ ನಾವು ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ದೀವಿ, ಎಲ್ಲ ಜನಕ್ಕೂ ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ದೀವಿ. ರೈತರು ಶುರು ಮಾಡಿ, ಯುವಕರು ಶುರು ಮಾಡಿ, ಎಲ್ಲ ಸೆಗ್ಮೆಂಟ್ ಆಫ್ ಪಾಪ್ಯುಲೇಷನ್ ನಾವು ಟಚ್ ಮಾಡಿದ್ವಿ. ಇವತ್ತು ಎಲ್ಲ ಜನ ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಕಾರಣ ಡಬಲ್ ಇಂಜಿನ್ ಸರ್ಕಾರ, ಸೆಂಟ್ರದಲ್ಲಿ ಇರುವ ಸರ್ಕಾರ, ಸ್ಟೇಟ್ನಲ್ಲಿರುವ ಸರ್ಕಾರ ಇಬ್ಬರು ಒಟ್ಟು ಸೇರಿಕೊಂಡು ಕಾಂಪಿಟೇಟಿವ್ ಆಗಿ ಪಾಲಿಟಿಕ್ಸ್ ಮಾಡಿ ಜನ ಜೊತೆಗೆ ಡೆವಲಪ್ಮೆಂಟ್ ತಲುಪಿದ್ದಾರೆ. ಇವತ್ತು ಪುತ್ತೂರಲ್ಲಿ ಖಂಡಿತವಾಗಿ ನಾವು ಇದು ಹೇಳಬೇಕಿನ ಅವಶ್ಯಕತೆ ಇಲ್ಲ. ಕಾರಣ ಪುತ್ತೂರು ಕಂಟಿನ್ಯೂಸ್ ಆಗಿ ತಾವು ಒಂದು ನ್ಯಾಷನಲಿಸ್ಟ್ ಪಾರ್ಟಿ BJP ಜೊತೆಗೆ ತಾವು ನಿಲ್ತೀರ. ಕಾರಣ ಪುತ್ತೂರಿಗಿರುವ ಪ್ರಾಬ್ಲಮ್ ಇದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಪುತ್ತೂರಿಗಿರುವ ಪ್ರಾಬ್ಲಮಲ್ಲಿ ಇರಲ್ಲ. 2013ರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ದೀವಿ. ಕೋಸ್ಟಲ್ ಕರ್ನಾಟಕದಲ್ಲಿ 1-2 ಸೀಟು ಬಿಟ್ಟು ಎಲ್ಲ ಸೀಟು ಕಾಂಗ್ರೆಸ್ ಕೊಟ್ಟಿದ್ದೀವಿ. 5 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಏನಾಯಿತು ನಾವು ನೋಡಿದ್ದೀವಿ. ಎಷ್ಟು ಮರ್ಡ್ರು, ಎಷ್ಟು PFI, ಎಷ್ಟು 144, ಎಷ್ಟು ಜನ ಗೊಂದಲ, ಎಷ್ಟು ಜನ ಮನೆಯೊಳಗಡೆ ಲಾಕ್ ಮಾಡಿ ಇಟ್ಟಿದ್ದೀವಿ, ಎಷ್ಟು ನಮ್ಮ ಯುವಕರು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ರೌಡಿ ಶೀಟು, 107, ಬಾಂಡಿಂಗು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಫೀಸ್ನಲ್ಲಿ ಕೈ ಕಟ್ಟಿ ನಿಲ್ಲಬೇಕು. ಅದೆಲ್ಲ 5 ವರ್ಷ ನಾವು ನೋಡಿದ್ವಿ. ಕಾಂಗ್ರೆಸ್ ಅವರು ಒಂದೇ ಸಾರಿ ಕೋಸ್ಟಲ್ ಕರ್ನಾಟಕ ಒಳಗಡೆ ನಾವು ಬಿಟ್ಟಿದ್ದಕ್ಕೂ ನಮಗೆ ಪನಿಷ್ಮೆಂಟ್ ಸಿಕ್ಕಿತ್ತು. ಆಮೇಲೆ 2018ನಲ್ಲಿ ನಾವು ಬಂದ ಮೇಲೆ PFI ಬ್ಯಾನ್ ಮಾಡಿದ್ದೀವಿ. ಇವತ್ತು ಭಾಳ ನೆಮ್ಮದಿಯಲ್ಲಿದ್ದೀವಿ. PFI ಮಾತ್ರ ಬ್ಯಾನ್ ಮಾಡಿಲ್ಲ, PFI ಅಫಿಲಿಯೇಟೆಡ್ ಆರ್ಗನೈಸೇಷನ್. ಇವು ಇಂಡಿಯಾದಲ್ಲಿ ಹೆಸರು ಚೇಂಜ್ ಮಾಡ್ತಾ ಇರ್ತಾರೆ. ಸಿಮಿ ಬ್ಯಾನ್ ಮಾಡಿದ್ರೆ ಇನ್ನೊಂದು ಹೆಸರು ಹೋಗ್ತಾರೆ, ಇದು ಚೇಂಜ್ ಮಾಡುವಾಗ ಇನ್ನೊಂದು ಹೆಸರು ಹೋಗ್ತಾರೆ. ಇವತ್ತು ಯಾವ ಹೆಸರುಕ್ಕೂ ಹೋಗಲ್ಲ, ಅಷ್ಟು ನೀಟಾಗಿ ಟೆಕ್ನಿಕಲಿ ಬ್ಯಾನ್ ಮಾಡಿಟ್ಟಿದ್ದೀವಿ. ಸೊ ಯಾರೆಲ್ಲ PFIನಲ್ಲಿ ಸಂಘಟನೆಯಲ್ಲಿ ಯಾರಿದ್ದಾರೆ, ಯಾರು ಕೂಡ ಇನ್ನೊಂದು ಸಂಘಟನೆ ಇನ್ನೊಂದು ಹೆಸರಿನಲ್ಲಿ ಶುರು ಮಾಡಿ ಪುನಃ ಬಂದು ಈ ಕೆಲಸ ಮಾಡಲಿಕ್ಕಿಲ್ಲ. ಅಷ್ಟು ನೀಟಾಗಿ ಮಾಡಿದ್ದೀವಿ. ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಕೂಡ ನಮ್ಮ PFI ಬ್ಯಾನ್ ಆರ್ಡರ್ ಪಕ್ಕಾವಾಗಿದೆ. ಅದು PFI ಬ್ಯಾನ್ ಆರ್ಡರ್ದಲ್ಲಿ ಜಾಸ್ತಿ ಕೇಸ್ ತೋರಿಸಿರೋದು ಕರ್ನಾಟಕ, ಸೆಕೆಂಡ್ ಜಾಸ್ತಿ ಕೇಸ್ ತೋರಿಸಿರೋದು ಕೇರಳ, 3ನೇದು ಕೇಸ್ ತೋರಿಸಿರೋದು ತಮಿಳುನಾಡು. 3 ರಾಜ್ಯಕ್ಕೆ ಇವರು ಡೇಂಜರು. ಯಾಕೆಂದರೆ ಇವರು ಮೋಡಸ್ ಆಪರೆಂಡಿ ಏನು, ರೋಡ್ನಲ್ಲಿ ಒಂದು ಹುಡುಗ ನಡ್ಕೊಂಡು ಹೋಗ್ತಾನೆ, ಸ್ಯಾಫ್ರನ್ ಸಾಲ್ ಹಾಕ್ತಾನೆ, ಅಷ್ಟೇ ಕುಂದಾಕು. ಇವರೇನು ಪ್ಲ್ಯಾನ್ ಮಾಡಿ ಇವರೆಲ್ಲ ಮಾಡೋದಿಲ್ಲ. ಸೊ ಎಷ್ಟು ಯುವಕರು ನಾವು ಕಳ್ಕೊಂಡಿದ್ದೀವಿ. ಇವತ್ತು ನೆಮ್ಮದಿಯಲ್ಲಿದ್ದೀವಿ. ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ, ಬಂದ ತಕ್ಷಣ 2013 PFI ಮೇಲಿರುವ ಕೇಸ್ ವಾಪಸ್ ತಗೊಂಡಿದ್ದಾರೆ. ಅವ್ರು ಮಾಡಿದ ಮಿಸ್ಟೇಕ್ ಅದು. ವಾಪಸ್ ತಗೊಂಡಿದ್ದ ಮೇಲೆ ಅವರ ಮೇಲೆ ಚೆಕ್ ಯಾರಿಟ್ಟಿಲ್ಲ. 5 ವರ್ಷದಲ್ಲಿ ಒಂದು ಆರ್ಗನೈಸೇಷನ್ ಬೆಳೆದು 2017-18 ಕೋಸ್ಟಲ್ದಲ್ಲಿ ನಾವು ನೋಡಿದ್ವಿ. ಇವತ್ತು ನೆಮ್ಮದಿಯಲ್ಲಿದೆ. ಅದು ನೆಮ್ಮದಿ ಕಂಟಿನ್ಯೂ ಆಗಬೇಕು. ಇವತ್ತು ಬೆಳಗ್ಗೆ ನಾನು ಅಲ್ಲಿ ಬರುವಾಗ ಬಂಟ್ವಾಲ್ ಹೋಗಿ ಬಂದಿದ್ದೀನಿ. ಅಲ್ಲಿ ನಮ್ಮ MLA ಅವರು ರಾಜೇಶನ ನೋಡಿಕೊಂಡು ಬಂದಿದ್ದೀವಿ. ಅವ್ರು ಹೇಳುವುದೇ ನಯಾ ಬಂಟ್ವಾಲ್, ಹೊಸ ಬಂಟ್ವಾಲ್. 180 ದಿವಸ 2018ನಲ್ಲಿ 144 ಹಾಕಿದ್ದೀರಾ ಒಂದೇ ವರ್ಷದಲ್ಲಿ. 180 ದಿವಸ. ಲಾಸ್ಟ್ 5 ವರ್ಷದಲ್ಲಿ ಏನು 144 ಎಲ್ಲಿ ಹಾಕಿದ್ದೀವಿ? ಎಲ್ಲ ಜನ ನೆಮ್ಮದಿಯಾಗಿದ್ದಾರೆ. ಯಾವ ಜನಕ್ಕೆ ನಾವು ತೊಂದರೆ ಕೊಟ್ಟಿದ್ದೀವಿ? ಮುಸಲ್ಮಾನ್ ಅವರು ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ. ಇದು ಅವ್ರಿಗೂ ಒಳ್ಳೆಯದೆ. BJP ಸರ್ಕಾರ ಬರುವಾಗ ಮುಸಲ್ಮಾನಕ್ಕೂ ಒಳ್ಳೆಯದು, ಕಾಂಗ್ರೆಸ್ ಬರುವಾಗ ಅವ್ರಿಗೆ ಕೆಟ್ಟದು. ಕಾರಣ ಅಪೀಸ್ಮೆಂಟ್ ಪಾಲಿಟಿಕ್ಸ್, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರ ಮೇಲೆ ಕೈ ಹಾಕ್ತಾರೆ. ಅವ್ರಿಗಿನ್ನ ಕೆಲವು ಜನ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಗಿ ಬಿಡ್ತದೆ ಬೇಗ. ಅದಕ್ಕೆ ಈ ಬಾರಿ ಯಾವ ಕಾರಣಕ್ಕೂ ಕೂಡ ಪುನಃ ನಾವು ಕಾಂಗ್ರೆಸ್ಸಲ್ಲಿ ಬಿಡಲಿಕ್ಕಿಲ್ಲ. ಅದು ವಿಟ್ಲಾದಲ್ಲಿ ಇನ್ನೊಂದು ಪರಿಸ್ಥಿತಿ ಏನು, ನಮ್ಮ ಪಕ್ಷದಲ್ಲಿ ನಮ್ಮ ಆಶಾ ತಿಮ್ಮಪ್ಪ ಅವರು ಕ್ಯಾಂಡಿಡೇಟ್ ಪಕ್ಷದಲ್ಲಿ ಮಾಡ್ತಾರನ್ನ, ಸುಮ್ಮನೆ ಒಂದು 2 ಜನ ಒಂದು ರೂಮ್ನಲ್ಲಿ ಕೂತ್ಕೊಂಡು ಕ್ಯಾಂಡಿಡೇಟ್ ಮಾಡಲ್ಲ. ಇಲ್ಲಿರುವ ಶಕ್ತಿ ಕೇಂದ್ರ ತಾವೆಲ್ಲ ಓಟ್ ಹಾಕಿ, ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ ಕಮಿಟಿ ಬೆಂಗಳೂರು ಬಂದು ತಾವೆಲ್ಲ ಹೇಳಿ, ಆಮೇಲೆ ಬೆಂಗಳೂರಲ್ಲಿ ಸ್ಟೇಟ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಅವರು ಮೀಟ್ ಮಾಡಿ, ಆಮೇಲೆ ಡೆಲ್ಲಿಯಲ್ಲಿ ಸೆಂಟ್ರಲ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟ್ ಮಾಡಿ, ಆಮೇಲೆ ನಡ್ಡಾಜಿಯಲ್ಲಿ ಹೋಗಿ, ಆಮೇಲೆ ಅಮಿತ್ ಶಾಜಿಯಲ್ಲಿ ಹೋಗಿ, ಪುನಃ ನಡ್ಡಾಜಿಯಲ್ಲಿ ಹೋಗಿ, ಪಾರ್ಲಿಮೆಂಟ್ರಿ ಬೋರ್ಡ್ ಹೋಗಿ, ಪ್ರಧಾನಮಂತ್ರಿ ಮೇಲೆ ಹೋಗಿ, ಆಮೇಲೆ ಆಶಾ ತಿಮ್ಮಪ್ಪನ ಟಿಕ್ ಮಾಡಿದ್ದಾರೆ. ಯಾಕೆ ಟಿಕ್ ಮಾಡಿದ್ದಾರೆ? ಅವ್ರು ಮಾಡಿರೋ ಕೆಲಸ ಸಾಕು. 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 1 ಬಾರಿ ಅಧ್ಯಕ್ಷರಾಗಿ, ಕಂಟಿನ್ಯೂಸ್ ಸಂಘಟನೆಯಲ್ಲಿ ಜನಸಂಘ ಕಾಲದಲ್ಲೊಂದು ಬೆಳೆದ ಮನುಷ್ಯ. ವಿಠಲದಲ್ಲಿ ಇದು ಬೇಕು. ಕಾರಣ ಇದಕ್ಕೆ ಮುಂಚೆ ಇರುವ MLA ಅಷ್ಟು ಪವರ್ಫುಲ್ ಇದ್ದಾರೆ, ಅವರಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈಕ್ವಲಾಗಿ ತಾಕತ್ತು ಕೊಟ್ಟು ನಿಲ್ಲುವ ಒಂದು ಕೆಲಸ ಮಾಡಬೇಕು, ಕಂಟಿನ್ಯೂಟಿ ಇರಬೇಕು. ಅದಕ್ಕೋಸ್ಕರ ಆಶಾ ತಿಮ್ಮಪ್ಪ ಅವರು ಕೊಟ್ಟಿದ್ದಾರೆ. ಇವತ್ತು ಒಂದು ಕಾಲೇಜಿನಲ್ಲಿ ಮಾತಾಡುವಾಗ ಒಂದು ಹುಡುಗ ಒಬ್ಬರ ಒಂದು ಕ್ವೆಶ್ಚನ್ ಹೇಳಿದರು, ಸರ್ ಈ ಥರ ಇಲ್ಲಿರುವ ಬೇರೆ ಕ್ಯಾಂಡಿಡೇಟು ಚೆನ್ನಾಗಿದ್ದಾರೆ,
ಆಮೇಲೆ ಯಾವ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ ನೋಟ್ ಆಗ್ತಾ ಇಲ್ಲ. ವೇದಿಕೆ ಮೇಲಿರುವ ಎಲ್ಲ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ. ಇಲ್ಲಿ ಇಂಡಿಪೆಂಡೆಂಟಾಗಿ ಯಾರು ನಿಲ್ತಾರೋ ಅವ್ರು ಕಂಪೇರ್ ಮಾಡುವಾಗ ಇನ್ನೂ 3 ಜನ ಚೆನ್ನಾಗಿರೋರಲ್ಲಿ ಕೂತಿದ್ದಾರೆ. ಪಾಯಿಂಟ್ ಅದಲ್ಲ, ಇಲ್ಲಿ ಪಕ್ಷ ಗೆಲ್ಲಬೇಕು, ಅದಕ್ಕೋಸ್ಕರ ಎಲ್ಲಿದ್ದೀವಿ. ಇಲ್ಲಿ ಚೆನ್ನಾಗಿರೋರು ಗೆಲ್ಲಬೇಕೋಸ್ಕರ ನಾವು ಬಂದಿಲ್ಲ. ಚೆನ್ನಾಗಿರೋರು ನಮ್ಮ ಕಣ್ಣಲ್ಲಿ ಒಬ್ಬರಿಗೆ ಚೆನ್ನಾಗಿ ಕಾಣ್ತಾರೆ, ಇಬ್ಬರಿಗೆ ಚೆನ್ನಾಗಿ ಕಾಣಲ್ಲ. ಅದು ಅದೇ ಥರ, ಒಬ್ರಿಗೆ ವಿರಾಟ್ ಕೊಹ್ಲಿಗೆ ಇಷ್ಟ ಆಗ್ತದೆ, ಒಬ್ರಿಗೆ ಸಚಿನ್ ಇಷ್ಟ ಆಗ್ತದೆ, ಇನ್ನೊಬ್ಬರು ಇಷ್ಟ ಆಗ್ತಾರೆ ಅಷ್ಟೇ. ಇಲ್ಲಿರುವ ಎಲ್ಲರೂ ಇಷ್ಟ ಆಗಬೇಕನ್ನಲ್ಲ. ஆனால் ಎಲ್ಲರಿಗೂ BJP ಇಷ್ಟ ಆಗ್ತಾ ಇದೆ, ಅದು ಕಾಮನ್. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಇದು ಪಾಪ್ಯುಲಾರಿಟಿ ಕಾಂಟೆಸ್ಟ್ ಅಲ್ಲ, ಇದು ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ, ಕೆಲಸ ಮಾಡಿ ತೋರಿಸಿದ್ದಾರೆ ಒಂದೊಂದು ರೀತಿಯಲ್ಲಿ. ಪ್ರೂವನ್ ಪರ್ಫಾರ್ಮರ್ ಆಶಾ ತಿಮ್ಮಪ್ಪ ಅವರು ಪಾರ್ಟಿಯಲ್ಲಿ ಹೈಯೆಸ್ಟ್ ಲೆವೆಲ್ನಲ್ಲಿ ತುಂಬ ಚಿಂತನೆ ಮಾಡಿ ಇವರು ನಿಮ್ಮ ಅಭ್ಯರ್ಥಿಯಾಗಿದ್ದಾರೆ, ವಿಟ್ಲ ಕ್ಷೇತ್ರ ಇನ್ನೂ ಒಂದು ಕಡೆ ಮೇಲೆ ಹೋಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾರಿಲ್ಲಿ ಯುವಕರು, ಕೆಲವು ಜನ ಇಲ್ಲಿ ಅಲ್ಲಿ ಹೋಗುವವರು ಕೂಡ ಸ್ವಲ್ಪ ಥಿಂಕ್ ಮಾಡಬೇಕು. ಇಲ್ಲಿ BJP ಗೆಲ್ಲಬೇಕು. BJP ಗೆದ್ದಿದಾರ ಮಾತ್ರ BJP ಸರ್ಕಾರ, ವ್ಯಕ್ತಿ ಗೆದ್ದಿದಾರನ BJP ಸರ್ಕಾರ ಇಲ್ಲ. ಇದೇದೋ ಪರ್ಸನಲ್ ಈಗೋಗೋಸ್ಕರ ಈ ಎಲೆಕ್ಷನ್ ವಿಟ್ಲಾದಲ್ಲಿ ಆಗ್ತಾ ಇಲ್ಲ, ಇದು ಪರ್ಸನಲ್ ಈಗೋಗೋಸ್ಕರ ಪುತ್ತೂರದಲ್ಲಿ ಎಲೆಕ್ಷನ್ ಆಗ್ತಾ ಇಲ್ಲ. ನಮ್ಮವರು ಈಗೋ ದಾಟಿ ಬರಬೇಕು. BJPದಲ್ಲಿ ಏನು ಈಗೋ ದಾಟಿ ನಾವು ಬರ್ತೀವಿ. ಒಂದು ಕ್ಷೇತ್ರದಲ್ಲಿ 41 ಜನ ಅಪ್ಲಿಕೇಶನ್ ಹಾಕಿದರು. ಕರ್ನಾಟಕ 224 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ 41 ಅಪ್ಲಿಕೇಶನ್. ಬಟ್ ಎಲೆಕ್ಷನಲ್ಲಿ ಒಂದೇ ಅಭ್ಯರ್ಥಿ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ. ಅದು 41ನಲ್ಲಿ ಬೆಟರ್ ಯಾರಿದ್ದಾರೆ ಅವರು ನೋಡಿ ಕೊಡ್ಲಿಕ್ಕೆ ಆಗ್ತದೆ. ರಿಮೈನಿಂಗ್ 40 ಜನಕ್ಕೆ ಪಾರ್ಟಿ ನೋಡಿಕೊಳ್ತದೆ. ಆರ್ಗನೈಸೇಷನ್ ರೆಸ್ಪಾನ್ಸಿಬಿಲಿಟಿ, MP ಎಲೆಕ್ಷನ್, MLC ಎಲೆಕ್ಷನ್, ಕಾರ್ಪೊರೇಟ್ ಎಲೆಕ್ಷನ್, ಸಾಕಷ್ಟು ದಾರಿ ಇದೆ. ಸೊ ಇದು ನನ್ನ ಪ್ರೀತಿಯ ವಿನಂತಿ. ಇಲ್ಲಿ ಪುತ್ತೂರದಲ್ಲಿ ಆರ್ಗನೈಸೇಷನಲ್ಲಿರೋರು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ BJP ಗೆಲ್ತಿದ್ದನ್ನ ಮಾತ್ರ ನಮ್ಮ ಪೊಸಿಷನ್ಗೊಂದು ಮರ್ಯಾದೆ. ಇಲ್ಲಿ ಒಬ್ಬ ಕಾಂಗ್ರೆಸ್ MLA ಬಂದುಬಿಟ್ಟಿದ್ದಾರೆ, ನಮಗೇನು ಮರ್ಯಾದೆ? ಇಷ್ಟು ಕಷ್ಟ ಯಾಕೆ ಪಟ್ಟಿದ್ದೀವಿ 5 ವರ್ಷ? ಅದು ಕಾಂಗ್ರೆಸ್ MLA ಮೊನ್ನೆ ಅದು ವಿಡಿಯೋ ನೋಡಿದ್ದೀನಿ, ಗಂಟು ತೊಗೊಂಡು ಇಲ್ಲ ಹೋಗ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಆಯ್ತು. ನಾನು ಬೀಗಾರದಲ್ಲಿ ಕೂಡ ನೋಡಿಲ್ಲ, ಬೀಗಾರದಲ್ಲಿ ಕೂಡ ಕ್ಯಾಂಡಿಡೇಟ್ ಗಂಟು ತೊಗೊಂಡು ನೋಡಿಲ್ಲ. ಅದಾவது ಕೆಲವು ಅಭ್ಯರ್ಥಿ ಅವರು ಮಿರರ್ ನೋಡಿ ಮಾತಾಡ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ದೊಡ್ಡದು ಮಾಡಲಿಕ್ಕೆ MLA ಕ್ಯಾಂಡಿಡೇಟ್ ಬರ್ತಾರಾ, ಇಲ್ಲ ಜನಸೇವೆ ಮಾಡಲಿಕ್ಕೆ ಬರ್ತಾರಾ ಅಂತ ಕೆಲವು ಅಭ್ಯರ್ಥಿ ಅವರು ಮಿರರ್ನಲ್ಲಿ ನೋಡಿಕೊಂಡು ಬರಬೇಕು. ನಮ್ಮ ಕ್ಯಾಂಡಿಡೇಟ್ ಆ ಥರ ಇಲ್ಲ, ಸೇವೆ ಮಾಡಲಿಕ್ಕೆ ಇವರು ಬಂದಿದ್ದಾರೆ. ಇವರು ರಿಯಲ್ ಎಸ್ಟೇಟ್ 400 ಕೋಟಿ ಮಾಡ್ತಾ ಇದ್ದೀನಿ, ಇನ್ನೂರು 100 ಕೋಟಿ ಜಾಸ್ತಿ ಮಾಡೋಣ, MLA ಆಗುವಾಗ ಸ್ವಲ್ಪ ಕ್ಲಿಯರೆನ್ಸ್ ಎಲ್ಲ ಬೇಗ ಸಿಗ್ತದೆ. ಆ ಥರ ಕೆಲವು ವ್ಯಕ್ತಿ ಬರ್ತಾರಂತ ಪುತ್ತೂರದಲ್ಲಿ ಜನ ಅರ್ಥ ಮಾಡಿಕೊಳ್ಬೇಕು. ಕೆಲವು ಕ್ಯಾಂಡಿಡೇಟ್ ನೋಡುವಾಗ ಆ ಥರ ಇದೆ. ಒಂದು ಪರ್ಸನಲ್ ವಿಚಾರದಲ್ಲೇ ಗಂಟು ತಗೊಳ್ಳುವವರು ಪಬ್ಲಿಕ್ ಫೀಲ್ಡ್ನಲ್ಲಿ ಯಾವ ಥರ ಅವ್ರ ಬಿಹೇವಿಯರ್ ಇರ್ತದೆ. ಅದಕ್ಕೆ ಈ ಬಾರಿ 30,000 ನಾವು ಸಂಜೀವ್ ಮಟ್ಟಂದೂರು ಸಾಹೇಬರು ಮಾತಾಡುವಾಗ ಹೇಳಿದರು. ದೊಡ್ಡ ಮಾರ್ಜಿನಲ್ಲಿ, ರೆಕಾರ್ಡ್ ಮಾರ್ಜಿನಲ್ಲಿ ಪುತ್ತೂರು ಒಂದು ಸೌಂಡ್ ಕೊಡಬೇಕದು ಇಡೀ ಕರ್ನಾಟಕಕ್ಕೆ ಮೇ 13ನೇ ತಾರೀಕು ಕೇಳಿಸ್ಕೊಳ್ಬೇಕಾದ್ರೆ. ಒಳ್ಳೆಯ ವ್ಯಕ್ತಿ, ಆರ್ಗನೈಸೇಷನ್ ವ್ಯಕ್ತಿ, ಇಡೀ ಸಂಘಟನೆಯ ಜೊತೆಗೆ ನಿಂತ್ಕೊಂಡು ನಾವು ಗೆಲ್ಸ್ಕೊಂಡು ಬಂದು ಕೊಡ್ತೀವಿ. ಸೊ 30 ಪುತ್ತೂರು MLA ಆಶಾ ಕಾಪರು ಅವರು ಬರುವಾಗ ಮೆಜಾರಿಟಿ, ಯಡಿಯೂರಪ್ಪ ಈಶ್ವರಪ್ಪ ಅವರು ಇಬ್ಬರು ಕಂಟೆಸ್ಟ್ ಮಾಡುವಾಗಲೇ ನಾವು ಮೆಜಾರಿಟಿ ಬಂದಿಲ್ಲ. ತಾವು ಅರ್ಥ ಮಾಡಿಕೊಳ್ಬೇಕು. ಇದು ಎಷ್ಟು ಒಂದು ಎಲೆಕ್ಷನ್ ಸೂಕ್ಷ್ಮ ಇದೆ. ಈ ಎಲೆಕ್ಷನಲ್ಲಿ ಇಬ್ಬರು ಕಂಟೆಸ್ಟ್ ಮಾಡ್ತಾ ಇಲ್ಲ, ಇಬ್ಬರು ಭೀಷ್ಮ ಪಿತಾವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಬ್ಬರು ಇಲ್ಲದೆ ಫಸ್ಟ್ ಎಲೆಕ್ಷನ್ ಕರ್ನಾಟಕದಲ್ಲಿ ಲಾಸ್ಟ್ ಒಂದು 30-40 ವರ್ಷದಲ್ಲಿ ಯಡಿಯೂರಪ್ಪ ಅವರು ಕಂಟೆಸ್ಟ್ ಮಾಡದೆ ಫಸ್ಟ್ ಎಲೆಕ್ಷನ್ ನಾವು ಮಾಡ್ತಾ ಇದ್ವಿ. ಈ ಎಲೆಕ್ಷನ್ನಲ್ಲಿ ನಾವು ಮೆಜಾರಿಟಿ ಬರಲೇಬೇಕು ಅನ್ಕೋತೀವಿ. ಅಷ್ಟು ಕೆಲಸ ಮಾಡಿದ್ವಿ, ಎಲ್ಲ ಕಡೆ ಕೆಲಸ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಸೆಂಟ್ರಲ್ ಕರ್ನಾಟಕ, ಕೋಸ್ಟಲ್, ಮೈಸೂರು ಕರ್ನಾಟಕ, ಬೆಂಗಳೂರು, ಎಲ್ಲ ಕಡೆ ನಾವು ಟಚ್ ಮಾಡಿದ್ವಿ. ಯಾರು ಕೂಡ ನಾವು ಹಿಂದೆ ಮುಂದೆ ಬಿಟ್ಟಿಲ್ಲ. ಸೊ ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೂಡ ನಾನು ಪ್ರೀತಿಯ ವಿನಂತಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಆರ್ಗನೈಸೇಷನ್ ಸೀಟದು, ಇದು BJP ಸೀಟದು, ಇದು ಸಂಘ ಪರಿವಾರ ಸೀಟದು, ಇದು ಎಲ್ಲ ದಾಟಿ ಪುತ್ತೂರು ಜನ ನಿಮ್ಮ ಪ್ರೆಸ್ಟೀಜ್ ಸೀಟದು. ಯಾವಾಗಲೂ ಕೂಡ ಈ ಸೀಟ್ ನಾವು ಬಿಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಸೀಟ್ನಲ್ಲಿ ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ಕೊಂಡು ಬರಬೇಕು. ಈ ಅಭ್ಯರ್ಥಿ ಗೆಲ್ಲುವಾಗ 12 ಜನ ನಾವು ಮಗಳಿರೋರು ಕೊಟ್ಟಿದ್ದೀವಿ. 12 ಪೀಪಲ್ ಔಟ್ ಆಫ್ 224, 12 ಜನ. ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿಯೇ 2 ಜನ ಬಂದುಬಿಟ್ಟಿದ್ದಾರೆ. ಪಕ್ಕದಲ್ಲಿ ಸುಳ್ಯದಲ್ಲಿ ಭಾಗೀರಥಿ ಮರುಳಿ ಅಕ್ಕ ಅವರು, ಇಲ್ಲಿ ನಮ್ಮ ಆಶಾ ತಿಮ್ಮಪ್ಪ ಅಕ್ಕ ಅವರು. ಕಾರಣ ಮಹಿಳೆಯ ಶಕ್ತಿ ಬೇಕು, ದೇ ಹ್ಯಾವ್ ಟು ಬಿ ದೇರ್. ಅವ್ರು ಇರುವಾಗ ಪಾಲಿಟಿಕ್ಸ್ ಇನ್ನೊಂದು ಪರಿಣಾಮ ಬರ್ತದೆ, ಇನ್ನೊಂದು ಎನರ್ಜಿ ಬರ್ತದೆ, ಇನ್ನೊಂದು ಶಕ್ತಿ ಬರ್ತದೆ. ಸೊ ಅವರಿಲ್ಲದೆ ಏನು ಪಾಲಿಟಿಕ್ಸ್? ಪುತ್ತೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 52% ಮಗಳಿರಿದ್ದಾರೆ ಕಾಣ್ತದೆ. 52%, ಮೋರ್ ದೆನ್ 50% ಅಲ್ಲಿ ಮಗಳಿರೇ ಇಲ್ಲಿ ಮೆಜಾರಿಟಿ, ಮೋರ್ ದೆನ್ ಮೇಲ್ 48% ನಾವಿದ್ದೀವಿ, ನಾವು ಮೈನಾರಿಟಿಯಲ್ಲಿ. ಸೊ ಎಲ್ಲ ನೋಡಿ ಈ ಪಕ್ಷ ಭಾಳ ಥಿಂಕ್ ಮಾಡಿ ಆಶಾ ತಿಮ್ಮಪ್ಪ ಅವರಲ್ಲಿ ಬಂದು ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡುವುದು, ಎವ್ರಿ ಸಿಂಗಲ್ ಬೂತ್ ನಾವು ಲೀಡ್ ತಗೊಳ್ಬೇಕು. 220 ಬೂತ್ನಲ್ಲಿ ನಾವು ಲೀಡ್ ತಗೊಳ್ಬೇಕು. ನಮ್ಮ ತಾಕತ್ತು ನಾವು ತೋರಿಸ್ಬೇಕು. ಮೇ 13ನೇ ತಾರೀಕು ಬರುವಾಗ ನಾವು ಇಲ್ಲಿ ಪುತ್ತೂರದಲ್ಲಿ ಕೌಂಟ್ ಮಾಡುವಾಗ ಆ ಸೌಂಡು ಇಡೀ ಕರ್ನಾಟಕಕ್ಕೆ ಮೇಲೆ ಬೆಲ್ಗಾಂಲಿருந்து ಕೆಳಗಡೆ ಮೈಸೂರುವರೆ ಎಲ್ಲ ಕಡೆ ಅದು ಕೇಳಿಸ್ಕೊಳ್ಬೇಕು. ಒಂದು ಒಳ್ಳೆಯ ವ್ಯಕ್ತಿಗೆ ಜನ ಓಟ್ ಹಾಕಿ ಇಲ್ಲಿருந்து ಬೆಂಗಳೂರು ಕಳಿಸಿದ್ದಾರೆ. ಸೊ ಖಂಡಿತವಾಗಿ ತಾವೆಲ್ಲ ಮಾಡ್ತೀರని ಗೊತ್ತಿದೆ, ನೋಡುವಾಗಲೇ ಕಾಣ್ತದೆ ತಮ್ಮ ಎನರ್ಜಿ. ತಾವು ಬೆಳಗ್ಗೆ ಇருந்து ನಾನು ಇಲ್ಲಿ ಎಲ್ಲ ಕಡೆ ಇದ್ದೀನಿ, ನಮ್ಮ MLA ಸಾಹೇಬ್ರ ಜೊತೆ, ಕ್ಯಾಂಡಿಡೇಟ್ ಅವ್ರ ಜೊತೆಗೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಎನರ್ಜಿ ಇದೆ, ಒಂದು ಹೊಸ ಪರಿಣಾಮ ಇದೆ, ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ಇದೆ.
ಯಾವ ಕಾರಣಕ್ಕೂ ಕಾಂಗ್ರೆಸ್ ಬರಬಾರದು ಅಂತ ತಾವು ಭಾಳ ಕ್ಲಿಯರ್ ಆಗಿದ್ದೀರಾ. ಅದೇ ರೀತಿಯಲ್ಲಿ ಸಂಘಟನೆಯಲ್ಲಿರುವವರು ಇದು ಸಂಘಟನೆ, ಇಟ್ಸ್ ಅನ್ ಆರ್ಗನೈಸೇಷನ್. ಈ ಆರ್ಗನೈಸೇಷನಲ್ಲಿ ಈಗೋಕ್ಕೆಲ್ಲ ಇಲ್ಲಿ ಕೆಲಸವೇ ಇಲ್ಲ. ದರ್ ಇಸ್ ನೋ ಪ್ಲೇಸ್ ಫಾರ್ ಈಗೋ. ತುಂಬ ದೊಡ್ಡವರೆಲ್ಲ ಅವ್ರ ಚಾನ್ಸ್ ಕಾಯ್ದಿದ್ದರು, ವೆಯ್ಟ್ ಮಾಡಿದರು, 5 ವರ್ಷ ಕಾಯ್ದಿದ್ದರು. ಅವರು ಬಂದ ಮೇಲೆ ಪ್ರೂವ್ ಮಾಡಿದರು. ಎಲ್ಲರೂ ಇಲ್ಲಿ ಒಳ್ಳೆಯವರೇ, ನಮ್ಮ ಸಂಘಟನೆಯಲ್ಲಿರುವ ಎಲ್ಲರೂ ಒಳ್ಳೆಯವರೇ ಬಿ ಜೆ ಪಿದಲ್ಲಿ ಇರ್ತಾರೆ. ಕೆಟ್ಟವ್ರಿಗೆ ಬಿ ಜೆ ಪಿದಲ್ಲಿ ಏನು ಕೆಲಸ ಸರ್? ಅನ್ನೋದು ಒಳ್ಳೆಯವರು ಕೆಟ್ಟವರು ಕಾನ್ಸೆಪ್ಟ್ ಇಲ್ಲ. ಇದು ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ನಾವಿಲ್ಲಿ ಎಲ್ಲ ಕೂಡ ಸೇರಿದ್ದೀವಿ. ಖಂಡಿತವಾಗಿ ತಾವು ಮಾಡಿಕೊಂಡು ಬರ್ತೀರಾ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸಿ, ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 10 days ನಾವು ನಮ್ಮ ಟೈಮ್ ಕೊಡಬೇಕಾಗ್ತದೆ. ಆಶಾ ತಿಮ್ಮಪ್ಪ ಕಣಗೋ ಅವರು ಆಮೇಲೆ 5 ವರ್ಷ ನಮಗೆ ಕೊಡ್ತಾರೆ, 5 ವರ್ಷ ಅವ್ರು ನಮಗೆ ಕೊಡ್ತಾರೆ. ಬಟ್ ಅವರು 5 ವರ್ಷ ಕೊಡಲಿಕ್ಕೆ ನಾವು ಇವತ್ತು 10 ದಿವಸ ಅವ್ರು ಕೊಡಬೇಕು, ಸಂಪೂರ್ಣವಾಗಿ ಕೊಡಬೇಕು. ನಾವು ಕೊಡುವಾಗ ಮಾತ್ರ 6 ಗಂಟೆ ಅವ್ರ ಮನೆಗೆ ಹೋಗಿ ಭಾಳ ಅಕ್ಕ ಔಟ್ಸೈಡ್ ಬನ್ನಿ ಅಕ್ಕ ಇದು ಮಾಡಿ ಕೊಡೋಕ್ಕ ನಾವು ಅದರಲ್ಲಿ ಮಾತಾಡ್ಬೋದು. ಸೊ ಅವ್ರು 5 ವರ್ಷ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಅವರು ಇದಕ್ಕೆ ಮುಂಚೆ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ಸೊ 10 ದಿವಸ ಇಲ್ಲಿರುವ ಯುವಕರು ಎಲ್ಲರೂ ಕೂಡ ತಾವು ಕೊಡಬೇಕು, ಎಲ್ಲ ಮನೆಗೆ ಹೋಗಬೇಕು, ನಮ್ಮ ಕೆಲಸ ತಾವು ಮಾತಾಡಬೇಕು, ಸರ್ಕಾರ ಪರ್ಫಾರ್ಮೆನ್ಸ್ ನಾವು ಎಲ್ಲ ಕಡೆ ಕೂಡ ಹೇಳಬೇಕು. ಸೊ 10 days ತಾವು ನಿದ್ರೆ ಕೂಡ ಕಡಿಮೆ ಮಾಡಿ ಆಶಾ ತಿಮ್ಮಪ್ಪಕ್ಕ ಅವ್ರಿಗೂ ಸಂಜೀವ್ ಮಟ್ಟಂದೂರು ಅವರು ಮಾಡಿದ ಕೆಲಸಕ್ಕೋಸ್ಕರ ನಾವು ಪುನಃ ಪುತ್ತೂರದಲ್ಲಿ ರೆಕಾರ್ಡ್ ಮಾರ್ಜಿನ್ 30,000 ಮೇಲೆ ನಾವು ಗೆದ್ಕೊಂಡು ಬರಬೇಕು. ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸಿ ಮಾತು ಮುಗಿತೀನಿ. ಭಾರತ್ ಮಾತಾ ಕಿ ಜೈ. ಜೈ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ